ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಗೆ ಭಾರತ್ ಮಾತಾ ಕೆ ವಿಜಯೇಂದ್ರನಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ ಗ್ರಾಮಾಂತರ ಅಧ್ಯಕ್ಷ ನಗರಾಧ್ಯಕ್ಷ ನಮಸ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಿಜೆಪಿ ಯುವ ನಾಯಕ ವಿಜಯೇಂದ್ರನಿಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜಯೇಂದ್ರನಿಗೆ ಜನತಾ ಪಾರ್ಟಿಗೆ ಯಡಿಯೂರಪ್ಪನಿಗೆ 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 ತುಂಬಾ ಸಂತೋಷ ಆಯ್ತು. ವಿಜಯೇಂದ್ರನಿಗೆ ವಿಜಯೇಂದ್ರನಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಪುತ್ರಿಗೆ ಬಂದಿದ್ದೀರಿ, ಪುತ್ರಿಗೆ ಒಂದು ಭೇಟಿಯ ಬಗ್ಗೆ. ಅವರ ಮನೆ ಗೃಹ ಪ್ರವೇಶ ಮೊನ್ನೆ ದಿನ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ನಮ್ಮೆಲ್ಲ ಶಾಸಕ ಮಿತ್ರರು ಎಲ್ಲ ಸ್ನೇಹಿತರೊಂದಿಗೆ ಮಂಗಳೂರಿನಲ್ಲಿ ಇವತ್ತು ಮದುವೆನೂ ಕೂಡ ಇತ್ತು. ನಮ್ಮ ಉಮ್ಮನಾಥ್ ಕೋಟ್ಯಾನವರ ಮಗನ ಮದುವೆ. ಇಷ್ಟು ದೂರ ಬಂದಾಗ ಮಾತನಾಡಿಸ್ಕೊಂಡು ಹೋಗಬೇಕು ಅಂಥೇಳಿ ಬಂದಿದೆ. ಹೇಗಾಯ್ತು ಮನೆಯೆಲ್ಲ ನೋಡಿದ್ರಿ? ಭಾಳ ಸುಂದರವಾಗಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಮನೆ ಕಟ್ಟಿಸಿರ್ತಕ್ಕಂಥದ್ದು ನಾವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ವಿಶೇಷ ವಿನ್ಯಾಸದೊಂದಿಗೆ ಹಳೆಯ ಒಂದು ಸಂಪ್ರದಾಯದಂತೆ ಯಾವುದು ಮನೆ ಯಾವ ರೀತಿ ಇರಬೇಕು ಆ ರೀತಿ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಭಾಳ ಸಮಾಧಾನದಿಂದ ಕಟ್ಟಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಇವ್ರು ಬಂದರೆ ಒಂಥರ ಸಂತೋಷ ಮತ್ತು ನೆಮ್ಮದಿನೂ ಸಿಗ್ತದೆ. ಆ ರೀತಿ ಒಂದು ವಾತಾವರಣ ಇಲ್ಲಿದೆ. ಈಗ ಪಕ್ಷ ಸಂಘಟನೆಯ ಬಗ್ಗೆ ಕರಾವಳಿಯಲ್ಲಿ ಈಗ ತಮ್ಮ ಭೇಟಿಯಿಂದ ಏನಾದರೂ ವಿಶೇಷವಾಗಿ ನಿರೀಕ್ಷೆ ಮಾಡಬಹುದು?
ಕರಾವಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಸಂಘ ಪರಿವಾರ ನಮ್ಮ ಸಂಘಟನೆ ಅತಿ ಹೆಚ್ಚು ಶಕ್ತಿ ಇರ್ತಕ್ಕಂಥ ಕ್ಷೇತ್ರ. ಆದರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳು ನಮಗೆ ಹಿನ್ನಡೆ ಆಗಿದೆ. ಪುತ್ತೂರಿನಲ್ಲೂ ಸಹ ನಮಗೆ ಹಿನ್ನಡೆ ಆಗಿದೆ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಪುತ್ತೂರು ಒಳಗೊಂಡಂತೆ ನಾವು ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ನಮ್ಮ ಒಂದು ಶಕ್ತಿಯ ಪ್ರದರ್ಶನ ಆಗಬೇಕು. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆ ಹಾರಬೇಕು. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಪಕ್ಷ ನಿಷ್ಠೆ, ಬಹುಶಃ ಇಲ್ಲಿ ಕಾರ್ಯಕರ್ತರಿರ್ತಕ್ಕಂಥ ಉತ್ಸಾಹ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಉತ್ಸಾಹಭರಿತ ಯುವಕರಿದ್ದಾರೆ, ತಾಯಂದರು ಕೂಡ ಹೊರಗೆ ಬಂದು ಕೆಲಸ ಮಾಡ್ತಾರೆ. ಮತ್ತು ಅನೇಕ ಹಿರಿಯರು ಕೂಡ ಇಲ್ಲಿ ಒಂದು ಪ್ರೇರಣೆ ಸಿಗ್ತದೆ. ಇಲ್ಲಿ ಬಂದರೆ ತುಂಬ ಸಂತೋಷ ಆಗಿದೆ. ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ನಾವು ಗೆದ್ದು ಬರ್ತೇವೆ.